ಧರ್ಮದಲ್ಲಿ ಅದರದೇ ಆದ ನಂಬಿಕೆ ಇರುತ್ತದೆ. ಕೋರ್ಟ್ ತೀರ್ಪು ಬಂದ ಮೇಲೆ ಕೂಡಲೇ ಆ ನಂಬಿಕೆಗಳನ್ನು ಮುರಿಯಲು ಸಾಧ್ಯವಿಲ್ಲ. ಕೋರ್ಟ್ ತೀರ್ಪಿನಿಂದ ನಮ್ಮ ಸಾಂಪ್ರದಾಯಿಕ ನಂಬಿಕೆ, ಆಚರಣೆ, ಸಂಸ್ಕೃತಿ ಬದಲಾಗಲ್ಲ ಎಂದು ಶಬರಿಮಲೆ ಕ್ಷೇತ್ರದ ಆಡಳಿತದಾರರಾದ ಪಂದಳ ರಾಜ ಶಶಿಕುಮಾರ್ ವರ್ಮಾ ಹೇಳಿದರು. ಅವರು ಶುಕ್ರವಾರ ಕೊಲ್ಲೂರು ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಮೂಕಾಂಬಿಕೆಯ ದರ್ಶನ ಪಡೆದ ಬಳಿಕ ಕೊಲ್ಲೂರಿನ ಶ್ರೀರಾಮಕೃಷ್ಣ ಆಶ್ರಮಕ್ಕೆ ಭೇಟಿ ನೀಡಿ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಕೋರ್ಟ್ ತೀರ್ಪಿನ ವಿರುದ್ಧ ಈಗಾಗಲೇ ಅಯ್ಯಪ್ಪ ಸ್ವಾಮಿ ಭಕ್ತರು ಧರ್ಮ ಜಾಗೃತಿ ಅಭಿಯಾನ ನಡೆಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಅವರೆಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಮುಂದಿನ ತೀರ್ಮಾನಕ್ಕೆ ಬರಲಾಗುವುದು ಎಂದರು. ಇನ್ನು ಎಲ್ಲ ದೇವಸ್ಥಾನಗಳಲ್ಲಿರುವ ವಸ್ತ್ರ ಸಂಹಿತೆಯ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಎಲ್ಲ ಕಡೆಗಳಲ್ಲಿ ಅದರತೆಯಾದ ಒಂದು ಸಂಸ್ಕೃತಿ ಇರುತ್ತೆ. ದೇವಸ್ಥಾನಗಳಲ್ಲಿ ತುಂಡು ಉಡುಗೆ ಉಟ್ಟು ದೇವರ ದರ್ಶನ ಪಡೆಯುವುದು ನಮ್ಮ ಸಂಸ್ಕೃತಿಯಲ್ಲ. ಧಾರ್ಮಿಕ ಕೇಂದ್ರಗಳಿಗೆ ನಮಗಿಷ್ಟವಾದ ದಿರಿಸು ಧರಿಸಿ ಹೋಗುವುದು ಸರಿಯಲ್ಲ. ದೇವಸ್ಥಾನದ ಹೊರಗಡೆ ನಮ್ಮ ಚಪ್ಪಲಿಯನ್ನ ಬಿಡುತ್ತೇವೆ. ಚಪ್ಪಲಿ ಇಡಲೆಂದೇ ಒಂದು ಸ್ಥಳ ನಿಗದಿಪಡಿಸುತ್ತಾರೆ. ನ್ಯಾಯಾಲಯಗಳಲ್ಲೂ ವಕೀಲರು ಕಪ್ಪು ಕೋಟು ಧರಿಸುತ್ತಾರೆ. ಕೇವಲ ದೇವಸ್ಥಾನ ಅಂತ ಅಲ್ಲ, ಪ್ರತಿಯೊಂದು ಸ್ಥಳಗಳಲ್ಲಿಯೂ ಅದರದೇ ಆದ ಒಂದು ವಸ್ತ್ರ ಸಂಹಿತೆ ಇದ್ದೇ ಇರುತ್ತದೆ. ಅದನ್ನೆಲ್ಲ ಮೀರಿ ನಾವು ನಡೆದುಕೊಳ್ಳಲಾಗಲ್ಲ ಎಂದು ಹೇಳಿದ್ರು. the shrines simply to make mock of the crowds of Ayyappa devotees coming there. So 2-3 days before she coming to Sabarimala, I have seen a photo of her with nearly 1 meter cloth in her body and dancing in the town. So she was brought to the Sabarimala shrine simply to mock the people who are coming to this Sabarimala. So everywhere there must be a code of conduct. So if you are going to court, you must wear a black coat there. So can you go there with this shirt? No. When you are going to temple, you must place the temples outside. There is a code there. So for everything and all types of worship and others. ಇನ್ನು ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿ ಭಕ್ತರು ಶಬರಿಮಲೆಗೆ ಆಗಮಿಸಿ ದೇವರ ದರ್ಶನ ಪಡೆಯುತ್ತಾರೆ. 3ರಿಂದ 4 ಕೋಟಿ ಭಕ್ತರು ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಪ್ರಸ್ತುತ ಸುಪ್ರೀಂ ಕೋರ್ಟ್ ತೀರ್ಮಾನದಿಂದಾಗಿ ಭಕ್ತರು ಆತಂಕದಲ್ಲಿದ್ದಾರೆ. ನಿಜಕ್ಕೂ ದೇವಸ್ಥಾನದಲ್ಲಿ ಏನು ನಡೆಯುತ್ತಿದೆ ಎನ್ನುವ ವಿಚಾರ ಅವರಿಗೂ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿರುವ ಸುದ್ದಿ ನೋಡಿ ಭಕ್ತರು ಭಯಭೀತರಾಗಿದ್ದಾರೆ. ಇದರಿಂದ ಈ ಬಾರಿ ಭಕ್ತರ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗಬಹುದು. ಕಾದು ನೋಡೋಣ. ಇವೆಲ್ಲ ವಿವಾದಗಳು ಪರಿಹಾರ ಆಗಬೇಕೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. So everybody is in a condition which they cannot explain. They are very sorry about that. And a lot of people are weeping. And everybody is in a dilemma what to do. And if this is continuing for another 10 days, the Sabarimala pilgrimage will become something very difficult for people to come. And all the people, all the pilgrims are knowing all these things from the social media and also from the television, etc. So they are knowing all these things. Why? What is happening there? So they are inquiring about it. So this will be a catastrophe as far as I am concerned this season to the Sabarimala, I think. ಈ ಸಂದರ್ಭ ಶಶಿಕುಮಾರ್ ವರ್ಮಾ ಪತ್ನಿ ಮೀರಾ ವರ್ಮಾ, ಶಾಸಕ ಸುಕುಮಾರ್ ಶೆಟ್ಟಿ, ಕಾರ್ಯನಿರ್ವಹಣಾಧಿಕಾರಿ ಎಚ್ ಹಾಲಪ್ಪ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ರಮೇಶ್ ಗಾಣಿಗ, ರಾಮಕೃಷ್ಣ ಆಶ್ರಮದ ಮುಖ್ಯಸ್ಥರಾದ ರಾಜಚಂದ್ರ ಘೋಷ್, ಧರ್ಮ ಜಾಗೃತಿ ಅಭಿಯಾನದ ಪ್ರಮುಖರಾದ ಗಿರೀಶ್ ಉಡುಪಿ ಮೊದಲಾದವರು ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.